ಮೇಲಂಗಡಿ ಮುಹಿಯುದ್ದೀನ್ ಜುಮಾ ಮಸೀದಿಯ 94ನೇ ರಾತೀಬು ನೇರ್ಚೆ ಪ್ರಯುಕ್ತ ಏಪ್ರಿಲ್ 17ರಂದು ರಾತ್ರಿ 7:30ಕ್ಕೆ ಮಸೀದಿಯ ಮುಂಭಾಗದಲ್ಲಿ ನಿರ್ಮಿಸಲಾಗಿರುವ ನೂತನ ರಾತೀಬ್ ಕೊಟ್ಟಿಗೆ ಉದ್ಘಾಟನೆ ಹಾಗೂ ವಲಿಯುದ್ದೀನ್ ಫೈಜಿ ವಾಜಕ್ಕಾಡ್ ನೇತೃತ್ವದಲ್ಲಿ ನೂರೆ ಅಜ್ಮೀರ್ ಆಧ್ಯಾತ್ಮಿಕ ಸಂಗಮ ನಡೆಯಲಿದೆ ಎಂದು ಮಸೀದಿಯ ಅಧ್ಯಕ್ಷ ಮುಸ್ತಫಾ ಅಬ್ದುಲ್ಲಾ ತಿಳಿಸಿದರು. ಹಲವಾರು ವರ್ಷಗಳ ಹಿಂದೆ ಕಾಯಿಲೆ ಬಂದು ಕೆಲವರು ಮೃತರಾದ ಸಂದರ್ಭ ರಾತೀಬ್ ಆರಂಭಿಸಲಾಗಿತ್ತು. ದರ್ಗಾ ಮುಂಭಾಗದಲ್ಲಿ ರಾತೀಬ್ ಕೊಟ್ಟಿಗೆ ತೆರವುಗೊಳಿಸಲಾಗಿತ್ತಾದರೂ ಸ್ಥಳೀಯರ ಬೇಡಿಕೆಯ ಮೇರೆಗೆ ಮತ್ತೆ ಆಧುನಿಕ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಸಮಸ್ತ ಕೇರಳ ಜಮಿಯಾತುಲ್ ಉಲಾಮಾ ಅಧ್ಯಕ್ಷ ಸಯ್ಯಿದುಲ್ ಉಲಾಮಾ ಜಿಫ್ರಿ ಮುತ್ತುಕೋಯ ತಂಗ್ಯಲ್ ರಾತೀಬು ಕೊಟ್ಟಿಗೆಯನ್ನು ಉದ್ಘಾಟಿಸಲಿದ್ದಾರೆ. ಸೈಯದ್ ಮದನಿ ಅರೇಬಿಕ್ ಕಾಲೇಜಿನ ಪ್ರಾಂಶುಪಾಲ ಅಹಮದ್ ಕುಟ್ಟಾ ಸಕಾಫಿ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಲಿದ್ದಾರೆ. ದರ್ಗಾ ಅಧ್ಯಕ್ಷ ಬಿಜೆ ಮೊಹಮ್ಮದ್ ಹನೀಫ್ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್, ಕಣಚೂರು ವಿದ್ಯಾಸಂಸ್ಥೆಯ ಆಡಳಿತ ನಿರ್ದೇಶಕ ಯುಕೆ ಮೋನು ಕಣಚೂರು, ದರ್ಗಾದ ಮಾಜಿ ಅಧ್ಯಕ್ಷ ಅಬ್ದುಲ್ ರಶೀದ್, ಮಾಜಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ತ್ವಾಹಾ, ಮಸೀದಿಯ ಮಾಜಿ ಅಧ್ಯಕ್ಷ ಫಾರೂಕ್ ಉಳ್ಳಾಲ್ ಇನ್ನಿತರರು ಭಾಗವಹಿಸಲಿದ್ದಾರೆ. ಏಪ್ರಿಲ್ 16 ಮತ್ತು 18ರಂದು ಮೊಹಮ್ಮದ್ ಹನೀಫ್ ನಿಜಾಮಿ ಮೊಗ್ರಾಲ್, 19ರಂದು ಉಬೇದುಲ್ಲಾ ಅಜರಿ ಪಾಂಡರವರ ಕಲ್ಲು ಧಾರ್ಮಿಕ ಪ್ರವಚನವನ್ನು ನೀಡಲಿದ್ದಾರೆ. 20ರಂದು ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ತ್ವಾಕ ಅಹ್ಮದ್ ಮುಸ್ಲಿಯಾರ್ ಭಾಗವಹಿಸಲಿದ್ದಾರೆಂದು ಮಾಹಿತಿಯನ್ನು ನೀಡಿದರು. ರಾತೀಬ್ ನೇರ್ಚ ಕಾರ್ಯಕ್ರಮ ಇದರಲ್ಲಿ 10 ದಿವಸ ಮತಪ್ರಸಂಗ ಹಾಗೂ 1 ದಿವಸ ದಿಕ್ರು, 1 ದಿವಸ ಮಜ್ಲಿಸ್ನೂರು ನಡೆಯುತ್ತಾ ಇದೆ. ಬಹುಶಃ ನಾವು ಮೊನ್ನೆ 10 ತಾರೀಕಿನಿಂದ ಈ ಕಾರ್ಯಕ್ರಮ ನಡೆಯಲಿದ್ದು 20ನೇ ತಾರೀಕಿಗೂ ಅಂತಿಮವಾಗ್ತಾ ಇದೆ. ಅದರ ಮಧ್ಯದಲ್ಲಿ ನಮ್ಮ ಈ ಮೊಹಿಯುದ್ದೀನ್ ರಾತೀಬ್ ಕೊಟ್ಟಿಗೆ ಅಂತ ಹೇಳುವ ಒಂದು ರಾತೀಬ್ ಕಟ್ಟಡವನ್ನು 17ನೇ ತಾರೀಕು ಗುರುವಾರ ಅಸ್ತಮಿಸಿದ ಶುಕ್ರವಾರ ರಾತ್ರಿ ಮಗರಿಬ್ ನಮಾಜ್ ನಂತರ ಉದ್ಘಾಟನಾ ಕೈಯಲ್ಲಿದೆ. ಇದನ್ನು ಉದ್ಘಾಟನೆ ಮಾಡುವವರು ಶೇಖುನಾ ಸಯ್ಯಿದುಲ್ ಉಲಮಾ ಜಿಫ್ರಿ ಮುತ್ತುಕೋಯ ತಂಗಲಾಗಿರುತ್ತಾರೆ. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ಉಳ್ಳಾಲ. Volkswagen Mangalore, Airport Road, Yeyadi, Mangalore. Volkswagen.